ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ದಿನನಿತ್ಯವೂ ಕೂಡ ಯಾವ ಅಡುಗೆ ಮಾಡೋದು ಅಂತ ಟೆನ್ಷನ್ ಇದ್ದರೆ ಖಂಡಿತವಾಗ್ಲೂ ಇದಕ್ಕೆ ಉತ್ತರ ನಾವು ಕೊಡ್ತೀವಿ ನಮ್ಮ ಈ ಒಂದು ಅಡುಗೆ ಮನೆಯಲ್ಲಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯ, ಅದರಲ್ಲೂ ಕೂಡ ಸ್ಪೆಷಲ್ ಯಾವುದೋ ಒಂದು ಡಿಶ್ವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ವಿದ್ಯಾ ಶೆಣೈ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ, ಹೇಗಿದ್ದೀರಿ ನೀವು? ಸೌಖ್ಯ, ನೀವು ಹೇಗಿದ್ದೀರಿ? ಆರಾಮ. ಸೊ ಏನು ಸ್ಪೆಷಲ್ ನಮಗಿವತ್ತು ತಯಾರಾಗುತ್ತೆ? दूध पाक विद मखाना, लोटस सीड दूध पाक. ಹಾಂ ಹಾಂ ಹಾಂ, ಮಖಾನ ಅಂದರೆ ಲೋಟಸ್ ಸೀಡ್, ಮಖಾನ ಖೀರ್, ಹಿಂದಿಲಿ ಖೀರ್, ನಾವು ಪಾಯಸ ಏನೋ ಹೇಳ್ತೇವಲ್ಲ. ಮತ್ತೆ ಒಂದು ಸ್ಪೈಸಿ ಡಿಶ್ ಮಾಡ್ತೇವೆ, ಸುವರ್ಣಗೆಡ್ಡೆ ಕೂಟು. ಸುವರ್ಣಗೆಡ್ಡೆದು ಕೂಟು. ಸುವರ್ಣಗೆಡ್ಡೆ ಅಂದರೆ ತುಂಬ ವೆರಿ ಹೆಲ್ದಿ, ಅದೇ ಹೆಲ್ದಿ ಅಲ್ವಾ? ಸರಿ, ಹಾಗಾದರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ನಮಗೀಗ ಸುವರ್ಣಗೆಡ್ಡೆದು ಕೂಟ ಅಥವಾ ದೂದ್ ಪಾಕ್? ಸ್ವೀಟ್ ಫಸ್ಟ್ ಮಾಡೋದು ನಾನು. ಯಾವ ಫಸ್ಟ್ ಸ್ವೀಟ್ ಫಸ್ಟ್. ಸರಿ, ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡೋಣ. ಸೊ ಹೇಗೆ? ಮಖಾನವನ್ನು ಸ್ವಲ್ಪ ರೋಸ್ಟ್ ಮಾಡೋದು, ಫ್ರೈ ಮಾಡಿ. ಹಾಕೊಳ್ಳಿ. ಇದು ಅಂದರೆ ಹೆಲ್ದಿ ಅಂತ ಹೇಳ್ತಾರಲ್ಲ, ಡಯಟಿಗೂ ಆಗ್ತದೆ. ಫ್ಯಾಟ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಹಾಗೆ. ಸೊ ವೆರಿ ಹೆಲ್ದಿ, ಆ್ಯಕ್ಚುಲಿ ಪ್ರೋಟೀನ್ ಭರಿತವಾದಂಥದ್ದು ಅಂತ ಹೇಳ್ತಾರೆ. 150 ಗ್ರಾಮ್ ಇದೆ ಇದರಲ್ಲಿ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಸೊ ಅದು ಒಂದು ಘಮ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಓಕೆ, ಸಾಕು, ಆಫ್ ಮಾಡಿ. ಸಾಕಾ? ಅದರ ನಂತರ ಮಿಕ್ಸಿ ಜಾರಲ್ಲಿ ಇದನ್ನು ಸ್ವಲ್ಪ ಇದನ್ನು ಕ್ರಷ್ ಮಾಡೋ, ಪೀಸ್ ಹಾಕೊಳ್ಳೋದಾ? ಹಾಕಿ. ಸೊ ಫೈನ್ ಪೌಡರ್ ಬೇಕಾಗಿಲ್ಲ, ಸ್ವಲ್ಪ ಒಂಥರ ಅವಲಕ್ಕಿ ಎಲ್ಲ ಇರುತ್ತಲ್ಲ. ಇನ್ನು ಈಗ ನಾವು ಹಾಲು ಮಾಡಿಕೊಳ್ಬೇಕು. ಹಾಲಿನ ಹುಡಿಗೆ ಹಾಲು ಮಾಡೋದು, ಬಿಸಿ ನೀರು ಮಾಡಬೇಕು. ಈಗ ಫಸ್ಟ್ ಬಿಸಿ ನೀರು ಮಾಡ್ಕೊಳ್ಬೇಕಾ? 2 ಕಪ್ಪು ಸಾಕು. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡೋಣ. ಬಿಸಿದ ಮೇಲೆ ಹಾಲಿನ ಪುಡಿ ಹಾಕಿದಾಗ ಹಾಲು ರೆಡಿ ಆಗ್ತದೆ. ಹಾಲಿನ ಪುಡಿ ಇಲ್ಲದಿದ್ರೂ ಕೂಡ ಡೈರೆಕ್ಟ್ ಹಾಲನ್ನು ಹಾಕೊಂಡು ಮಾಡ್ಬೋದು. ಸೊ ಯೂಶ್ವಲಿ ನಾವು ಖೀರ್ ಹೇಗೆ ಮಾಡ್ತೀವಿ ಹಾಗೆ ಮಾಡಿ.
ಬಿಸಿ ಆಗ್ತಾ ಬಂತು ನೀರು. ಈಗ ನಾವು ಹಾಲಿನ ಹುಡಿ ಹಾಕು. ಒಂದು 100 ಗ್ರಾಮ್ ಹಾಲಿನ ಹುಡಿ ಸಾಕಾಗ್ತದೆ. ಹಾಲಾದರೆ ಅರ್ಧ ಲೀಟರ್ ಬೇಕು. ಸೊ ಇನ್ನೂ ತೆಳು ಆಗಬೇಕಾ ಇದು? ಬೇಡ ಬೇಡ, ಇಷ್ಟು ಗಟ್ಟಿ ಇರಲಿ. ಓಕೆ, ನೋಡುವ ಈಗ ಹೇಗಾಗಂತ ನೋಡುವ. ಮತ್ತೆ ನಾವು ನೀರು ಬೇಕಾದ್ರೆ ಆ್ಯಡ್ ಮಾಡಿಕೊಳ್ಬೇಕು. ಜಾಸ್ತಿ ಸ್ವೀಟ್ ಆದರೆ ಇದರಂದರೆ ಸ್ವೀಟ್ನೆಸ್ ಜಾಸ್ತಿ ಇರೋದು ಹುಡಿಯಲ್ಲಿ, ಹಾಲಿಗಿಂತಲೂ ಸ್ವೀಟ್ನೆಸ್ ಜಾಸ್ತಿ ಇದರಲ್ಲಿ. ಓಕೆ, ಆಲ್ರೆಡಿ ಕುದಿ ಬಂದೇ ಬಿಡ್ತು, ಗೊತ್ತೇ ಇಲ್ಲ. ಈಗ ಇದನ್ನು ಸಹ ಆ್ಯಡ್ ಮಾಡ್ತಾರೆ, ಮಿಲ್ಕ್ ಮೇಡ್ ಅಂತ ಸಿಗುತ್ತೆ ಅಲ್ಲ, ಕಂಡೆನ್ಸ್ ಮಿಲ್ಕ್. ಈಗ ನಾವು ಹಾಕೋಣ. ಮಿಕ್ಸಿಯಲ್ಲಿ ಕ್ರಷ್ ಮಾಡಿದ ಮಖಾನ ಸೀಡ್, ಲೋಟಸ್ ಸೀಡ್. ಇನ್ನು ಇದು ದಪ್ಪ ಆಗ್ತಾ ಬರುತ್ತೆ ಲೋಟಸ್ ಸೀಡ್ ಅಂತೀವಲ್ಲ. ಸೊ ಹಬ್ಬ ಹರಿದಿನಕ್ಕೆ ಈಸಿ, ಬೇಗ ಬೇಗ ಆಗಿ ಮಾಡ್ಕೊಳ್ಬೋದು ಹಾಗಾದ್ರೆ. ಯಾಕೆಂತ ಹೇಳಿದ್ರೆ ಹಬ್ಬದ ದಿವಸ ತುಂಬಾ ಕೆಲಸ ಇರುತ್ತೆ. ಸೊ ನಾಳಿದ್ದು ಇನ್ನೂ ದೀಪಾವಳಿ ಹತ್ರ ಬಂದೇ ಬಿಡ್ತು. ಸೊ ಅದಕ್ಕೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಹೆಲ್ದಿನೂ ಇರುತ್ತೆ ಆ್ಯಂಡ್ ಟೇಸ್ಟಿಯೂ ಕೂಡ. ಇನ್ನು ನಾವು ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡಬೇಕು ಸ್ವೀಟ್ನೆಸ್ಸಿಗೆ. ಓಕೆ, 100 ಗ್ರಾಮ್ ಶುಗರ್. ಸೊ ಎಲ್ಲ ಲೆಕ್ಕ ಪ್ರಕಾರ 100 150 ಹಾಗೆ, 200 ಇಲ್ಲ, ಜಾಸ್ತಿ ಆಗ್ತದೆ. 150 ಒಳಗೆ ಬರಬೇಕಲ್ಲ. ಇದಕ್ಕೆ ನಾವು ದ್ರಾಕ್ಷಿ ಹಾಕ್ಬೋದು, ಏಲಕ್ಕಿ ಪುಡಿ. ಸರಿ, ಇನ್ನು ಈಗ ಸ್ಟೀಮ್ ಮಾಡಬೇಕು, ಅಂದರೆ ಏನು ಹೇಳ್ತಾರೆ, ಕುದಿಸ್ಕೊಳ್ಳಿ. 4 ಕಪ್ನಷ್ಟು ಆಗ್ತದೆ. ಹಾಂ, ಸೊ ಇಷ್ಟು ಕುದಿ ಬಂದರೆ ಇದು ಫಿನಿಶ್, ರೆಡಿ. ಫಟಾಫಟ್ ಅಂತ ಮಖಾನ ಖೀರ್ ಅಥವಾ ಮಖಾನ ದೂದ್ ಪಾಕ್. ಸೊ ದೀಪಾವಳಿ ಹಬ್ಬ ಬಂತು, ಅದಕ್ಕೆಲ್ಲ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಿ? ಲಡ್ಡು, ಹೋಳಿಗೆ, ಚಕ್ಕುಲಿ, ಇದನ್ನೆಲ್ಲ ಮಾಡ್ತೀವಿ. ಮಿಕ್ಸರ್, ಚೂಡ ಎಲ್ಲ ಮಾಡ್ತೀವಿ. ಓಕೆ ಓಕೆ. ಸೊ ಇದಾಯ್ತಾ? ಕುದಿ ಬಂತು, ಸಾಕು ಆಫ್ ಮಾಡಿ. ಓಕೆ, ಸೊ ಡೈರೆಕ್ಟ್ ಸರ್ವಿಂಗ್ ನಾವು. ಎಸ್ ಮೇಡಮ್, ಸರ್ವ್ ಮಾಡಿ. ಈಗ ಇದು ಬಿಸಿ ಇರುತ್ತೆ, ಮತ್ತೆ ಸ್ವಲ್ಪ ಆರಿದ ಮೇಲೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಆರಿದ ನಂತರ ಅದು ಸ್ವಲ್ಪ ದಪ್ಪ ಆಗ್ತದೆ ಅಲ್ಲ. ನಿಮಗೆ ಇದು ಇಷ್ಟ ಅಂತ ಕಾಣಿಸ್ತಲ್ಲ? ಇಷ್ಟನಾ? ಸ್ವೀಟ್ ಡಿಶ್ ಇಷ್ಟವ? ಸ್ವೀಟ್ ಆ್ಯಕ್ಚುಲಿ ಇಷ್ಟವೇ, ಅದರಿಂದಾಗಲೇ ನಾವು ಈ ರೀತಿಯಾಗಿದ್ದು ದಷ್ಟಪುಷ್ಟವಾಗಿ. ಹಬ್ಬ ಅಂದರೆ ಸ್ವೀಟ್ ಇರುತ್ತೆ ಅಲ್ಲ, ಹಾಗೆ ಸ್ವೀಟ್ ಇರಲೇಬೇಕು. ಇಲ್ಲಾಂದರೆ ಅದು ಹಬ್ಬ ಅಂತ ಕಂಪ್ಲೀಟ್ ಆಗೋದಿಲ್ಲ. ಸೊ ನಾಳಿದ್ದು ದೀಪಾವಳಿಗಂತೂ ಖಂಡಿತವಾಗ್ಲೂ ಎಲ್ಲರೂ ಇದನ್ನು ಟ್ರೈ ಮಾಡಬಹುದು. ಎಸ್, ಸೊ ಕನ್ಯಾವರೆ ಬಿಸಿ ಬಿಸಿ ಮಖಾನ ಖೀರ್ ನಿಮಗೋಸ್ಕರ ತಯಾರಾಗಿದೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಸ್, ಬಿಸಿ ಬಿಸಿಯಾದಂಥ ಮಖಾನ ಖೀರ್ ತುಂಬ ಹೆಲ್ದಿ. ಸೊ ಶುಗರ್ ಪೇಷಂಟ್ಸ್ ಇದ್ದವ್ರಿಗೂ ಕೂಡ ಸ್ವೀಟ್ ತಿನ್ನಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಯೂಶ್ವಲಿ ಇಂಥ ಒಂದು ಪೇಷಂಟ್ಸ್ಗೆ ಇದನ್ನು ಹೆಚ್ಚಾಗಿ ಮಾಡಿ ಕೊಡುವಂಥದ್ದು. ಇದನ್ನು ಪಲ್ಯ ಕೂಡ ಮಾಡ್ತಾರೆ, ಗ್ರೇವಿಯನ್ನು ಮಾಡ್ತಾರೆ, ಹಾಗೆ ಖೀರ್ ಕೂಡ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಇದನ್ನು ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಖಾನ ದೂದ್ ಪಾಕ್ ತಯಾರಿಸುವ ವಿಧಾನ. ಮೊದಲು ತಾವರೆ ಬೀಜವನ್ನು ಹುರಿದು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಹಾಲಿನ ಪುಡಿ ಹಾಕಿ ಕುದಿಸಿ. ಕುದಿ ಬಂದ ನಂತರ ಪುಡಿ ಮಾಡಿದ ತಾವರೆ ಬೀಜವನ್ನು ಹಾಕಿ ಸ್ವಲ್ಪ ಬೇಯಿಸಿ. ಸ್ವಲ್ಪ ಬೆಂದ ನಂತರ ಸಕ್ಕರೆ, ದ್ರಾಕ್ಷಿ, ಏಲಕ್ಕಿ ಪುಡಿ ಹಾಕಿ ಕುದಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮಖಾನ ದೂದ್ ಪಾಕ್ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿಯಾದಂಥ ಮಖಾನ ಖೀರ್ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಅಂತ ಕಾದು ನೋಡಬೇಕು. ಅಂದರೆ ಮೊದಲೇ ಹೇಳಿದ್ದಾರೆ, ಸುವರ್ಣಗೆಡ್ಡೆದು ಕೂಟು ಅಂತ ಹೇಳಿ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980,
Postman Tur, Dal Calci Bright Toothpaste and Toothbrushes, Lovemark Beauty Soap, Satyanath Stores, McCoy Home Appliances, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸಿಹಿ ಖಾದ್ಯವಂತೂ ತಯಾರಾಗಿದೆ. ನೆಕ್ಸ್ಟ್ ಇನ್ನು ಸುವರ್ಣಗೆಡ್ಡೆಯ ಕೂಟು ರೆಡಿ ಆಗಬೇಕು. ಯಾವ ರೀತಿ ತಯಾರಿಸೋದು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಸುವರ್ಣಗಡ್ಡೆಯ ಕೂಟು ಅಂತ ಹೇಳಿದ್ರಿ. ಹೆಚ್ಚಾಗಿ ಸುವರ್ಣಗೆಡ್ಡೆ ಅಂತ ಹೇಳಿದರೆ ಏನಾದರೂ ನಮಗೆ ಇಂಜುರಿ ಆದರೆ ಬೇಗ ರಿಕವರ್ ಆಗೋದಕ್ಕೆ ಬೆಸ್ಟ್ ಒಂದು ವೆಜಿಟಬಲ್ ಆ್ಯಕ್ಚುಲಿ. ಸೊ ಇದರಿಂದ ಕೂಟನ್ನು ಮಾಡ್ತಿದ್ದೀರಿ. ಶುರು ಮಾಡೋಣ. ಎಸ್, ಫಸ್ಟಿಗೆ ಇದನ್ನೆಲ್ಲ ರೋಸ್ಟ್ ಮಾಡೋದು ಬಾಣಲ್ಲಿ ಬೇಕು. ಹೇಗೆ ಎಣ್ಣೆ ಹಾಕ್ಬೇಕಾ? ಡ್ರೈ ರೋಸ್ಟ್. ರೆಡ್ ಚಿಲ್ಲಿ ಒಂದು 8ರಿಂದ 10. ಇದು ಸ್ವಲ್ಪ ರೋಸ್ಟ್ ಆದ ನಂತರ ಎಲ್ಲ ಮೆಂತೆ ಹಾಕೋದು, ಮತ್ತು ಕೊತ್ತಂಬರಿ ಹುಡಿ ಸಹ ಆದರೆ ಲಾಸ್ಟ್ ಹಾಕೋದು. ಕೊತ್ತಂಬರಿ ಕಾಳಾದರೆ ಫಸ್ಟ್ ಹಾಕಬೇಕು. ಹಾಕಲ್ಲ. ನೆಕ್ಸ್ಟ್ ಇನ್ನು ಅರ್ಧ ಸ್ಪೂನ್ ಮೆಂತೆ, ಟೀ ಸ್ಪೂನ್ ಸಾಸಿವೆ, ಸಾಸಿವೆ ಅಷ್ಟು ಬೇಕಾಗುತ್ತಾ? ಅಷ್ಟು ಬೇಕಾಗುತ್ತೆ. ಅಂದರೆ ಇದನ್ನು ಒಂಥರ ಉಪ್ಪಿನಕಾಯಿಗೆ ಗ್ರೇವಿ ಎಲ್ಲ ಬರಬೇಕಾದ್ರೆ ಸಾಸಿವೆ ಮತ್ತು ಮೆಣಸಿದ್ದೇ ಗ್ರೇವಿ ಬರೋದು. ಕೊತ್ತಂಬರಿ ಹುಡಿ ಇದ್ದರೆ ನಿಮ್ಮ ಅರುಣ ಅವ್ರದ್ದು ಇದೆಯಾ? ಸೊ ಇದು ಸಾಕು ಅನಿಸುತ್ತೆ. ಸಾಕು, ಅದು ಮತ್ತೆ ಪುನಃ ಮಾಡುವಲ್ಲ. ಇದಕ್ಕೆ ಹಾಕಲಾ? ಸೊ ಅರುಣ ಧನಿಯಾ ಪುಡಿ. ಸೊ ಆ ಬಿಸಿಗೆನೆ ಸ್ವಲ್ಪ ಫ್ರೈ ಆಗ್ತದೆ. ಓಕೆ. ಅದರ ನಂತರ ಹಿಂಗು ಪುಡಿ ಹಾಕಬೇಕು. ನಾನು ಹಾಕ್ತೇನೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ. ಸೊ ಅರುಣ ಅರಿಶಿನ ಪುಡಿ ಇದೆಲ್ಲ ಗ್ಯಾಸ್ ಆಫ್ ಆದ ನಂತರ ಹಾಕೊಳ್ಳುವಂಥದ್ದು. ಉಪ್ಪನ್ನು ಸಹ ಹಾಕಬೇಕಂತೆ ರೋಸ್ಟ್ ಮಾಡಿ. ಅಂದರೆ ಉಪ್ಪಿನಕಾಯಿ ಎಲ್ಲ ಮಾಡುವಾಗ ಉಪ್ಪನ್ನು ಸಹ ರೋಸ್ಟ್ ಮಾಡಬೇಕು. ಸ್ವಲ್ಪ ದಿನ ಉಳಿತದೆ. ಹಾಗೆ ಒಂದು 2-3 ಸ್ಪೂನ್ ಉಪ್ಪು ಹಾಕ್ತೇನೆ. ಸಾಕು, ಅರಮ ಬರೋವರೆಗೆ ಸಾಕು. ಓಕೆ. ಇದನ್ನಿಗೆ ಬೇರೆ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ಮತ್ತೆ ನಾವು ಸುವರ್ಣಗಡ್ಡೆ ಹುರಿಯೋದು ಎಣ್ಣೆ. ಸೊ ಹಾಗಾದರೆ ಅದು ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ ಹಾಕೊಳ್ಳೋದಾ? ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಅರ್ಧ ಕಪ್ ಎಣ್ಣೆ ಬೇಕು. ಹಾಫ್ ಕಪ್. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಿಚನಲ್ಲಿ ಬಳಸುವಂಥ ಎಣ್ಣೆ ಸಾಕು. ಎಣ್ಣೆಯಲ್ಲಿ ಇದನ್ನು ರೋಸ್ಟ್ ಮಾಡಿಕೊಳ್ಳೋದು. ಡೀಪ್ ಫ್ರೈ ಮಾಡಬೇಕು. ಹೇಗೂ ಆಗ್ತದೆ, ಶಾಲೋ ಫ್ರೈ ತವಾ ಫ್ರೈಗೂ ಮಾಡ್ಬೋದು. ಇನ್ನೂ ಸ್ವಲ್ಪ ಎಣ್ಣೆ ಬೇಕು. ಓಕೆ. ಫುಲ್ ಇದು ಸೋಕ್ ಆಗಬೇಕು. ಮುಳುಗುವಷ್ಟು ಎಣ್ಣೆ ಹಾಕಿ ಡೀಪ್ ಫ್ರೈ ಅಂದ್ರೆ ಅದರ ಒಂದು ತುರಿಕೆ ಎಲ್ಲ ಹೋಗ್ಬೇಕು. ಅದೇ ಎಲ್ಲ ಡೀಪ್ ಫ್ರೈ ಮಾಡು ಅಂದರೆ ಕುರುಕುರಿ ಆಗೋವರೆಗೆ ಡೀಪ್ ಫ್ರೈ ಮಾಡಬೇಕು. ಹಸಿ ಇರಬಾರ್ದು. ಫುಲ್ ನಾವು ತಿನ್ನುವಾಗ ಅದರಲ್ಲೇ ಬೇಯಬೇಕು. ಬಟ್ ಇದು ಸಪ್ಪೆ ಅನ್ಸಲ್ವಾ? ಅದಕ್ಕೇನು ಉಪ್ಪು ಏನು ಹಾಕಲಾಗಿಲ್ವಾ? ಬರೀ ಹಾಗೇನೆ ಉಪ್ಪಾಗಿದ್ರೆ ನೀರು ಬಿಡುತ್ತಲ್ಲ, ಎಣ್ಣೆಯಲ್ಲಿ ನೀರು ಬಿಡಬಾರ್ದಲ್ಲ. ಹಾಗೆ ಡ್ರೈ ಸುವರ್ಣಗಡ್ಡೆಯನ್ನೇ ನಾವು ರೋಸ್ಟ್ ಮಾಡಬೇಕು. ಗ್ರೇವಿಗೆ ಮಾತ್ರ ಉಪ್ಪು ಹಾಕೋದು. ಇದರಲ್ಲಿಗೆ ಉಪ್ಪಾಗಿದ್ರೆ ಎಲ್ಲದು ಬಿಡುತ್ತದೆ ನೀರು. ಸುವರ್ಣಗಡ್ಡೆ ನೀರು ಎಣ್ಣೆಯಲ್ಲಿ ಬಿಟ್ಟರೆ ಮತ್ತೆ ಎಣ್ಣೆ ಇದಾಗ್ತದೆ ಅದಕ್ಕೆ. ಸೊ ಅದು ಫ್ರೈ ಆಗೋಷ್ಟು ಹೊತ್ತು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಒಬ್ಬೊಬ್ಬರು ಇದನ್ನು ಒಣಗಿಸ್ತಾರೆ. ಬಿಸಿಲಿಗೆ ಒಣಗಿಸಿದ ಮೇಲೆ ಎಣ್ಣೆಯಲ್ಲಿ ಬಿಡ್ತಾರೆ. ಅಂದರೆ ನೀರಿನ ಅಂಶ ಇರಲೇಬಾರ್ದು. ಹಾಗೆ ಸೊ ಫೈನ್ ಪೌಡರ್ ಅಲ್ಲ? ಫೈನ್ ಪೌಡರ್. ಸಾಕು, ಕರೆಕ್ಟ್ ಆಯ್ತು. ಸಾಕು. ಇದು ಫ್ರೈ ಮಾಡಿ ತೆಗಿಲಿಕ್ಕೆ ಇರ್ತದ? ತೆಗಿಲಿ.
ಇದಂದರೆ ಸ್ಮಾಲ್ ಪೀಸ್ ಆಗುತ್ತೆ. ನಾವಂದರೆ ಎಣ್ಣೆಯಲ್ಲಿ ಅದು ಕರಿದು ಬಂದಾಗ ಅದು ಸಣ್ಣದಾಗುತ್ತೆ. ಅದಕ್ಕೆ ನಾವು ಕ್ಯೂಬ್ ಥರ ಪೀಸ್ ಮಾಡಬೇಕು. ಬರೀ ಸಣ್ಣ ಮಾಡಿದರೆ ಇನ್ನೂ ಕಪ್ಪಾಗುತ್ತೆ ರೋಸ್ಟ್ ಆಗಿ. ಅದಕ್ಕೆ ನಾವು ಇದು ಆ್ಯಕ್ಚುಲಿ ಇಟ್ಕೊಳ್ಬೋದು ಸ್ವಲ್ಪ ದಿನ, ಒಂದು 10 ದಿನವರೆಗೆ ಹೊರಗಡೆನೆ ಉಳಿತದೆ. ಓಕೆ. ಇದು ಹಾಗಾದ್ರೆ ನೀವು ಮಾಡ್ತಾ ಇರುವಂತದ್ದು ಪಿಕಲ್ ಟೈಪ್ ಕೂಟು ಅಂದ್ರೆ ಯೂಶುವಲಿ ಗ್ರೇವಿ ತರ ಬರುತ್ತೆ. ಗ್ರೇವಿ ತರ ಬರುತ್ತೆ. ಇದನ್ನ ನಾವು ಹೀಗೆ ಮಾಡೋದು ಕೊಂಕಣಿ ಸ್ಟೈಲ್. ಇದು ಇಷ್ಟು ಫ್ರೈ ಆದ್ರೆ ತೀರಾ ಗಟ್ಟಿ ಅನ್ಸಲ್ವಾ? ಇಲ್ಲ ಅದಂದ್ರೆ ಅದ್ರಲ್ಲಿ ನಾವು ಹಾಕ್ತೇವಲ್ಲ ಮಸಾಲೆಯಲ್ಲಿ ಹಾಕುವಾಗ ಸೋಕ್ ಆಗಿ ಒಂಥರ ಸ್ಮೂತ್ ಬರುತ್ತೆ. ಮತ್ತೆ ಸಾಕು, ಇನ್ನು ಆಫ್ ಮಾಡಿ ತೆಗೆಯುದಾ? ತೆಗೆದು ಗ್ಯಾಸ್ ಸ್ವಲ್ಪ ಸಿಮ್ ಮಾಡಿ. ಇನ್ನು ಅದಕ್ಕೆ ಇದನ್ನು ಆ್ಯಡ್ ಮಾಡೋದು. ನಾವೀಗ ರುಬ್ಬಿದ ಮಸಾಲೆ ಪೌಡರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಡೋದು. ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನು ಇದು ನಾವು ಆ್ಯಡ್ ಮಾಡೋದು. ಸ್ಪೂನ್ ಕೊಡಿ. ಮಸಾಲೆ ರೀತಿಯಾಗಿ ಮಾಡ್ಕೊಳ್ಳೋದು ಎಂಥದ್ದಿಲ್ಲ. ಇದು ಫ್ರೈ ಮಾಡೋದಕ್ಕೆ ಡೈರೆಕ್ಟ್ ಹಾಕೊಳ್ಳುವಂಥದ್ದ? ಉಪ್ಪಿನಕಾಯಿ ಸಹ ಹೀಗೆ ಮಾಡೋದಲ್ಲ, ಹಾಗೆ ಡ್ರೈ ಉಪ್ಪಿನಕಾಯಿ ಇದಕ್ಕೆ ಬೇಕಾದರೆ ರೆಡ್ ಇನ್ನೂ ಸ್ವಲ್ಪ ಹಾಕ್ಬೋದು. ರೆಡ್ ಕಲರ್ ಬೇಕಾದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು, ಅವರವರ ಇಷ್ಟ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡಲಿಕ್ಕಿದೆ. ಈ ಎಣ್ಣೆ ಬಿಸಿ ಎಣ್ಣೆ. ಒಂದು ನಿಮಿಷ. ಹಾಕ್ಲಾ? 2 ಸ್ಪೂನ್ ಹಾಕಿ. ಸಾಕು. ಇನ್ನು ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ, ಇಲ್ಲದ್ರೆ ಹಾಳಾಗ್ತದೆ. ನೀರನ್ನು ಮುಟ್ಟಿಸಲೇಬಾರದು. ಎಣ್ಣೆಯಲ್ಲಿ 3 ದಿನ ಇಟ್ಟ ಮೇಲೆ ತಿನ್ನಬೇಕು. 3 ದಿನ ಇಟ್ಕೊಳ್ಬೇಕು. ಸೊ ಇದು ಹಾಗಾದ್ರೆ ಪಿಕ್ಕಲ್. ಇದು ಬಹುಶಃ ಇದಕ್ಕೆ ಕೂಟು ಹೆಸರು ಸೂಟ್ ಆಗೋದಿಲ್ಲ. ನಾವು ಇದಕ್ಕೆ ಕೂಟಿಸಲು ಪಿಕಲ್ಸ್ 2 ಹೇಳಿದ್ವಿ. ಎಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಲ್ಲ. ಇವತ್ತು ಬೇಕಾದರೂ ಯೂಸ್ ಮಾಡ್ಬೋದು. 2 ದಿನ ಬಿಟ್ಟರೆ ಇನ್ನೂ ಚಂದ ಟೇಸ್ಟ್ ಬರುತ್ತೆ. ಓಕೆ. ಇದನ್ನು ಇದ್ರಲ್ಲಿ ಹಾಕೋಣ. ಗಂಜಿ ಒಟ್ಟಿಗೆ ಆಗುತ್ತೆ, ದೋಸೆ ಒಟ್ಟಿಗೆ ಚೆನ್ನಾಗಿರುತ್ತೆ. ದೋಸೆ ಒಟ್ಟಿಗೆ, ನೀರು ದೋಸೆಗೆಲ್ಲ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ. ಸುವರ್ಣಗಡ್ಡೆ ಕೂಟು ರೆಡಿಯಾಗಿದೆ. ಸುಕನ್ಯಾ ಅವರಿಗೆ ಹೇಳಿ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇದನ್ನು ಅವ್ರು ಹೇಳಿದ ಪ್ರಕಾರ ಸುವರ್ಣಗಡ್ಡೆ ಕೂಟ್ ಅಂತ ಕೂಡ ಹೇಳ್ತಾರೆ. ಬಟ್ ನಾನಂತೂ ಇದಕ್ಕೆ ಪಿಕ್ಕಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ಡ್ರೈ ಪಿಕ್ಕಲ್ ಥರ ಕಾಣ್ತಾ ಇದೆ. ಸೊ ಹಾಗಾಗಿ ಹೆಸರು ನಿಮ್ಮ ಇಷ್ಟವಾಗಿ ನೀವು ಇಟ್ಕೊಳ್ಬೋದು. ಬಟ್ ಇದು ನೋಡೋದಕ್ಕೆ ನನಗಂತೂ ಥೇಟಾಗಿ ಸುವರ್ಣಗಡ್ಡೆ ಪಿಕ್ಕಲ್ ಥರ ಕಾಣ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸುವರ್ಣಗಡ್ಡೆಯ ಕೂಟು ತಯಾರಿಸುವ ವಿಧಾನ: ಮೊದಲು 8 ರಿಂದ 10 ಒಣಮೆಣಸನ್ನು ಹುರಿದು 1/4 ಚಮಚದಷ್ಟು ಮೆಂತೆ, 2 ಚಮಚ ಸಾಸಿವೆ ಹಾಕಿ ಹುರಿಯಿರಿ. ನಂತರ ಅರುಣಾ ಧನಿಯಾ ಪುಡಿ, ಹೀಂಗು, ಅರಶಿನ ಪುಡಿ, 3 ಚಮಚದಷ್ಟು ಉಪ್ಪನ್ನು ಹಾಕಿ ಅದೇ ಬಿಸಿಯಲ್ಲಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸುವರ್ಣಗಡ್ಡೆಯ ಹೋಳುಗಳನ್ನು ಹುರಿಯಿರಿ. ಗರಿಗರಿಯಾಗುವವರೆಗೂ ಕರಿದಿಟ್ಟುಕೊಳ್ಳಿ. ಆನಂತರ ಪುಡಿ ಮಾಡಿದ ಮಸಾಲೆ, 2 ಚಮಚದಷ್ಟು ಕರಿದ ಎಣ್ಣೆ ಹಾಕಿ ಕಲಸಿಕೊಳ್ಳಿ. ಈಗ ರುಚಿಕರವಾದ ಸುವರ್ಣಗಡ್ಡೆಯ ಕೂಟು ಸವಿಯಲು ಸಿದ್ಧ. ಸೊ ಫಸ್ಟ್ ಐ ಗೆಸ್ ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡಿದಿರಿ. ಸ್ವೀಟನ್ನೇ ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಇದು ನಿಜವಾಗ್ಲೂ ಗಟ್ಟಿ ಬರುತ್ತೆ ಅಲ್ಲ, ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಬರುತ್ತೆ. ಆಗಿದೆ. ಚೆನ್ನಾಗಿ ಬಂದಿದೆ. ಒಂದು ಚಿಟಿಕೆ ಉಪ್ಪು ಹಾಕಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಸ್ವೀಟ್ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಬ್ಯಾಲೆನ್ಸ್ ಬರುತ್ತೆ. ಬಟ್ ತುಂಬ ಚೆನ್ನಾಗಿ ಆಗಿದೆ. ವೆರಿ ನೈಸ್, ಸೂಪರ್. ಸೊ ಮಖಾನ ಯೂಶ್ವಲಿ ಮೊದಲೆಲ್ಲ ಸಿಗುವಾಗ ಹಾಗೆ ಏನೋ ಪಾಪ್ಕಾರ್ನ್ ಟೈಪ್ ಇದೆ ಅಂತ ಹಾಗೆ ಬಿಡ್ತಾಯಿದ್ರು.
ಬಟ್ ಇಟ್ಸ್ ವೆರಿ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಮಗೆ ಅದರ ಗುಣ ಗೊತ್ತಾಗುತ್ತೆ. ಕರೆಕ್ಟ್. ಸೊ ಚೆನ್ನಾಗಿದೆ. ಸೊ ಇದು 2 ದಿನ ಬಿಟ್ಟು ಅಂತ ಹೇಳಿದ್ರಿ. ಫುಲ್ ಆಫ್ ಒಣಮೆಣಸು ಖಾರ ಇರ್ಬೋದು. ಹಾಟ್ ಆ್ಯಂಡ್ ಸ್ಪೈಸಿ. ಸ್ಪೈಸಿ ಗಂಜಿ ಒಟ್ಟಿಗೆ ಒಳ್ಳೆ ಸ್ಪೈಸಿ. ಬ್ರೌನ್ ರೈಸ್ ಗಂಜಿ ಒಟ್ಟಿಗೆ ಹೇಳಿ ಮಾಡಿಸಿದ್ದಲ್ಲ. ಸೊ ಇದು ನೀವು ಹೇಳಿದ ಪ್ರಕಾರ 2 ದಿನ ಬಿಟ್ಟು 2-3 ದಿನ ಬಿಟ್ಟು ಅದನ್ನು ತಿಂದರೆ ಕರೆಕ್ಟಾಗಿ ಉಪ್ಪು ಕೂಡ ಎಲ್ಲ ಸೋಕಾಗಿರುತ್ತೆ. ಬಟ್ ತುಂಬ ಸ್ಪೈಸಿ ಆಗಿದೆ. ಸೊ ಕಿವಿಯಲ್ಲಿ ಕಣ್ಣಲ್ಲಿ ಎಲ್ಲ ಹೋಗಿ ಬರೋ ಹಾಗೆ ಇದೆ. ಒಬ್ಬೊಬ್ಬರು ಸ್ಪೈಸಿ ಹೇಳ್ತಾರಲ್ಲ, ಬಾಯಿ ನನಗೆ ಚಪ್ಪಾಗಿದೆ, ಏನಾದರೂ ಸ್ಪೈಸಿ ಕೊಡೋದು ವೆರಿ ನೈಸ್. ಸೊ ಇದು ಕೂಟ್ ಅಂತ ಹೇಳಿದ್ರೆ ನಾನಂತೂ ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಪಿಕ್ಕಲ್ ಇದು. ಸೊ ತುಂಬ ಚೆನ್ನಾಗಿದೆ. ನೀವು ಹೇಳಿದ ಪ್ರಕಾರ ಗಂಜಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಸ್ಪೈಸಿ ಸ್ವೀಟ್ ರೆಸಿಪಿ ಅದ್ರ ಜೊತೆಗೆ ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ಕಿರುಕಾಣಿಕೆ ಗಂಜಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಸಂತೋಷ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸ್ವೀಟ್ ಆ್ಯಂಡ್ ಸ್ಪೈಸಿ, ಮೈಂಡ್ ಬ್ಲೋಯಿಂಗ್ ಸ್ಪೈಸ್. ಖಾರ ಇಷ್ಟ ಅಂತ ಹೇಳಿದವರಿಗೆ ಖಾರವಾಗಿರುವಂಥ ಈ ಒಂದು ಪಿಕಲ್ ಸೂಪರ್ಬ್ ಆಗಿರುತ್ತೆ. ಸುವರ್ಣಗಡ್ಡೆಯ ಪಿಕಲ್ ಹೇಗೆ ತಯಾರಿಸೋದು ನೋಡಿದ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.